ಸುಮಾರು 500 ವರ್ಷಗಳ ಇತಿಹಾಸವಿರುವ ಹರಿಖಂಡಿಗೆ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಜಿಎಸ್ಬಿ ಸಮಾಜದ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಒಂದು. ಒಂದಷ್ಟು ಕುಟುಂಬಗಳಿಂದ ಆರಾಧಿಸಲ್ಪಡುತ್ತಿದ್ದ ಈ ಕ್ಷೇತ್ರಕ್ಕೆ ಇಂದು ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಕ್ಷೇತ್ರದ ರಥೋತ್ಸವ ಮತ್ತು ರಂಗಪೂಜೆ ಬಹಳ ಪ್ರಸಿದ್ಧಿ. ಈ ಬಾರಿ ಲಾಕ್ಡೌನ್ ಬಳಿಕ ನಡೆದ ರಥೋತ್ಸವ ಇದಾಗಿದ್ದು ಭಕ್ತರಲ್ಲಿ ಹೊಸ ಕಳೆ ತಂದಿತ್ತು. ಶ್ರೀ ವೆಂಕಟೇಶ ಲೀಲಲ ತರತರಾಲ ತಿರುಮಲ ಒಂದು ವಿಜಯ ರಥೋತ್ಸವ ಮಾಡುವ ಅಂತ ನಾವು ಆಲೋಚನೆ ಮಾಡಿ ಒಂದೇ ವರ್ಷದಲ್ಲಿ ಒಂದು ಆ ವಿಜಯ ರಥೋತ್ಸವವನ್ನು ದೇವರು ನಡೆಸಿಕೊಟ್ಟಿದ್ದಾರೆ. ಇವತ್ತು 7ನೇ ವರ್ಷ. ಮುಂದೆ ಸಾಧಾರಣ ಪಂಚಮಿಯಿಂದ ಹಿಡಿದು ದಶಮಿಯಿಂದ ತನಕ 6 ದಿವಸದ ಕಾರ್ಯಕ್ರಮ, ರಥೋತ್ಸವದ ಕಾರ್ಯಕ್ರಮ 3 ದಿವಸ, ಹಾಗೆ ಉಳಿದದ್ದೊಂದು 3 ದಿವಸ ಮಾಡಿ 6 ದಿವಸ ನಾವು ಕಾರ್ಯಕ್ರಮ ಮಾಡ್ತೇವೆ. ಎಲ್ಲದಕ್ಕೂ ಏನೂ ವಿಘ್ನ ಇಲ್ಲದೆ 6 ವರ್ಷದಿಂದ ನಡೆದುಕೊಂಡು ಬಂದಿದೆ. 7ನೇ ವರ್ಷ ಈ ವರ್ಷ ಭಾರೀ ವಿಜೃಂಭಣೆಯಿಂದ, ನಾವು ಎಣಿಸಿದಕ್ಕಿಂತ ಜಾಸ್ತಿ ಭಾರೀ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ದೇವರು ನಡೆಸಿಕೊಟ್ಟಿದ್ದಾರೆ. ಮುಂದೆ ಸಹ ನಮ್ಮ ಈ ವೆಂಕಟರಮಣ ದೇವರು ಹೀಗೆ ಇನ್ನು ಬರುವ ವರ್ಷ 8 ದಶಮಾನೋತ್ಸವಕ್ಕೆ ಇನ್ನೂ ಭಾರಿ ವಿಜೃಂಭಣೆಯಿಂದ ದೇವರು ನಡೆಸಿಕೊಡ್ಬೇಕಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇವೆ. తిరుమల పురాణాల పుణ్యలతల పుష్పించిన తిరుమల ధర్మార్థ కామ మోక్షముల ధరణి కరుణించు తిరుమల ಧರ್ಮಾರ್ಥ ಕಾಮ ಮೋಕ್ಷಮೂಲ ಧರಣಿ ಕರುಣಿಯುಚು ತಿರುಮಲ. ಸಂಜೆಯ ಭೂರಿ ಭೋಜನ ಪ್ರಸಾದದ ಬಳಿಕ ಮಹಾಪೂಜೆ ನಡೆದು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ನಡೆಯಿತು. ಅಬಾಲ ವೃದ್ಧರು ರಥದಲ್ಲಿ ಆರೂಢರಾದ ದೇವರನ್ನ ಭಕ್ತಿಯಿಂದ ತೇರನೆಳೆದು ಪುನೀತರಾದರು. ರಥಬೀದಿಯಲ್ಲಿ ಮುಂದೆ ಸಾಗಿ ಕಣ್ಮನ ಸೆಳೆಯುವ ಆಕರ್ಷಕ ಸುಡುಮದ್ದು ಪ್ರದರ್ಶನ ನಡೆಯಿತು. ಮಹಾರಥೋತ್ಸವ ಮುಗಿದು ಚಂದ್ರಮಂಡಲ ರಥೋತ್ಸವ ಸಂಪನ್ನಗೊಂಡಿತು. ತರತರಾಲ ತಿರುಮಲ ನನಗೆ ವೆಂಕಟರಮಣ ಅಂತ ಹೇಳಿದರೆ ತುಂಬ ನಮಗೆಲ್ಲರಿಗೂ ತುಂಬ ಖ್ಯಾತಿ. ಇಲ್ಲಿ ಏನು ಬೇಡ್ಕೊಂಡ್ರೂ ಆಗ್ತದೆ, ಇಷ್ಟಾರ್ಥ ಫಲಸಿದ್ಧಿದಾಯಕ ದೇವರು. ಅದರಿಂದಾಗಿ ನಮಗೊಂದು ಅದರ ದೇವರ ಬಗ್ಗೆ ಬಹಳಷ್ಟು ನಂಬಿಕೆ. ಮತ್ತು ಇಲ್ಲಿ ಬಂದಾಗ ಇಲ್ಲಿಯ ವಾತಾವರಣ ಕೂಡ ಧನಾತ್ಮಕವಾದ ಒಂದು ಪಾಸಿಟಿವ್ ಎನರ್ಜಿ ಇಲ್ಲಿ ಬಂದಾಗ ಸಿಗ್ತದೆ. ಅದರಿಂದಾಗಿ ಯಾವಾಗಲೂ ಕೂಡ ಇಲ್ಲಿ ಬರ್ತಾ ಇರ್ತೇವೆ. ರಥೋತ್ಸವಕ್ಕಂತೂ ತಪ್ಪದೇ ಬರ್ತೇವೆ. ಬಹಳ ಚಂದದ ರಥೋತ್ಸವ, ದೇವರ ರಥದಲ್ಲಿ ಇರುವಂಥದ್ದು, ನಾವೆಲ್ಲರೂ ಹತ್ತಿರ ಹೋಗಿ ದೇವರಿಗೆ ಪೂಜೆಗಳನ್ನು ಕೊಡುವಂಥದ್ದು ಎಲ್ಲವೂ ಕೂಡ ಒಂದು ವರ್ಷದ ಮಟ್ಟಿಗೆ ನಮ್ಗೆ ಆ ಶಕ್ತಿಯನ್ನು ತುಂಬಿಸ್ಕೊಂಡು ಹೋಗುವಂಥ ವಾತಾವರಣ. ಇಲ್ಲಿಯ ವಾತಾವರಣ ನಮ್ಮ ಒಳಗೆ ಅದು ಏನು ಇಲ್ಲೊಂದು ಧನಾತ್ಮಕವಾದಂಥ ಒಂದು ಚಿಂತನೆಗಳು, ಆಲೋಚನೆಗಳು ಮತ್ತು ಆ ವಾತಾವರಣ ಇರ್ತದಲ್ಲ, ಇಲ್ಲಿ ಬಂದಾಗ ಎಲ್ಲರೂ ಕೂಡ ಆ ಭಕ್ತಿಯ ಹಾಗೂ ಆರಾಧನೆಗೆ ನಮ್ಮನ್ನು ನಾವು ಜೋಡಿಸ್ಕೊಂಡಿರ್ತೇವೆ. ಇದರಿಂದಾಗಿ ನಮ್ಮ ಹೃದಯದಲ್ಲಿ ಹಾಗೂ ಮನಸ್ಸಿನಲ್ಲಿ ಕೂಡ ಒಂದು ಆ ನೆಗೆಟಿವ್ಸ್ ಅಂತ ಏನು ಋಣಾತ್ಮಕವಾದ ಇರ್ತದೆ ಅದೆಲ್ಲವುಗಳು ಕಳಚಿಕೊಂಡು ನಮಗೊಂದು ಒಳ್ಳೆಯ ಶಕ್ತಿ ಮತ್ತು ಎನರ್ಜಿ ಸಿಗ್ತದೆ. ಭಕ್ತಿಯ ಶಕ್ತಿಯ ಕೇಂದ್ರ ಭಗವಂತನ ಸನ್ನಿಧಾನದಲ್ಲಿ ನಡೆಯುವ ಪ್ರತಿ ಕಾರ್ಯಕ್ರಮ ಭಕ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿಸುತ್ತದೆ. ಈ ಮೂಲಕ ಹರಿಖಂಡಿಗೆಯ ರಥೋತ್ಸವ ಭಕ್ತ ಜನರಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿಸಿತು. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ. ಮಧುರ ನಾಮ ಮಂತ್ರಮುಲ ತಿರುಮಲ ಶ್ರೀಶೇಷಶೈಲ ಗರುಡ ವೆಂಕಟ ನಾರಾಯಣ ವೃಷಭಾದ್ರಿ ಅಂಜನಾದ್ರಿ ಮಧುರ ನಾಮ ಮಂತ್ರಮುಲ ತಿರುಮಲ.